ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇರೋದು ಹೆಚ್ಚಾಗ್ತಾ ಇದೆ. ಅದರಂತೆಯೇ ಇಲ್ಲೊಬ್ಬ ಬಾಲಕ ತಂದೆ ಮೊಬೈಲ್ ತೆಗೆದುಕೊಳ್ಳಲು ನಿರಾಕರಿಸಿದ್ರಿಂದ ನೇಣಿಗೆ ಶರಣಾಗಿರುವ ಘಟನೆ ಹಾಸನದಲ್ಲಿ ಬೆಳಕಿಗೆ ಬಂದಿದೆ. 13 ವರ್ಷದ ಈ ಬಾಲಕನ ಹೆಸರು ಪ್ರೀತಮ್ ಅಂತ. ಈತ ಚಿತ್ರದುರ್ಗದವನು. ಆದರೆ ಖಾಸಗಿ ಲೇಔಟ್ನ ಕೆಲಸದ ನಿಮಿತ್ತ ಕುಟುಂಬಸ್ಥರೊಂದಿಗೆ ಹಾಸನಕ್ಕೆ ಬಂದಿದ್ದು, ಪೋಷಕರು ವಾಸವಿದ್ದ ಶೆಡ್ನಲ್ಲಿ ತಂಗಿದ್ದ. ಇದೇ ವೇಳೆ ಮೊಬೈಲ್ ಕೊಡಿಸುವಂತೆ ಪೋಷಕರಲ್ಲಿ ಹಠ ಹಿಡಿದಿದ್ದಾನೆ. ಆದರೆ ತಂದೆ ಇದಕ್ಕೊಪ್ಪದ ಕಾರಣ ಮನನೊಂದ ಬಾಲಕ ಶೆಡ್ನೊಳಗೆ ಸೀರೆಯಿಂದ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ.